ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮರಳು ಬುಕ್ಕಿಂಗಿಗೆ ಒಂದು ಹೊಸ ಆಪ್ ಅನ್ನು ಜಾರಿ ಮಾಡಲಾಗಿದೆ. ಡಿಕೆ ಸ್ಯಾಂಡ್ ಬಜಾರ್ ಆಪ್ ಮೂಲಕ ಇನ್ನು ಮರಳು ಪೂರೈಕೆ ಆಗುತ್ತೆ. ನಾನ್ CRZ ಪ್ರದೇಶವನ್ನು ಗುರುತಿಸಿ ಇದನ್ನು ಮಂಜೂರು ಮಾಡಲಾಗಿದೆ. ಸೊ ತುಂಬ ದಿನದಿಂದ ನಮಗೆ ಇಲ್ಲಿ ಕಟ್ಟಡ ಕಾಮಗಾರಿಗಳು ನಡೀತಾ ಇರಲಿಲ್ಲ. ಬಿಕಾಸ್ ಒಂದು ಕಡೆ ಮರಳಿನ ಸಮಸ್ಯೆ, ಮತ್ತೊಂದು ಕಡೆ ಕೆಂಪು ಕಲ್ಲಿನ ಸಮಸ್ಯೆ. ಈಗ ಮರಳಿನ ಸಮಸ್ಯೆಗೆ ಒಂದು ಆ್ಯಪ್ ಸಿಸ್ಟಮನ್ನು ಜಾರಿಗೆ ತರಲಾಗಿದೆ. ಡಿಕೆ ಸ್ಯಾಂಡ್ ಬಜಾರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನ್ CRZ ಪ್ರದೇಶದಲ್ಲಿ ಗುರುತಿಸಿ ಮಂಜೂರಾಗಿರುವ 15 ಮರಳು ಬ್ಲಾಕ್ಗಳಲ್ಲಿನ ಮರಳು ದಾಸ್ತಾನುವನ್ನು ಸಾರ್ವಜನಿಕರಿಗೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಡಿಕೆ ಸ್ಯಾಂಡ್ ಬಜಾರ್ ಆ್ಯಪಿನ ಮೂಲಕ ಪೂರೈಸಲು ಮರಳು ಉಸ್ತುವಾರಿ ಜಿಲ್ಲಾ ಸಮಿತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಮರಳನ್ನು ಸಾಗಾಟ ಮಾಡಲು ಇಚ್ಛಿಸುವವರು ಯಾರು ಇಲ್ಲಿ ಸಪ್ಲೈಯರ್ಸ್, ಸಾಗಾಟ ಮಾಡಲು ಇಚ್ಛಿಸುವವರು ತಮ್ಮ ವಾಹನವನ್ನು ಜಿಲ್ಲಾ ವ್ಯಾಪ್ತಿಯಲ್ಲಿ ಅಭಿವೃದ್ಧಿಪಡಿಸಿರುವ ಡಿಕೆ ಸ್ಯಾಂಡ್ ಬಜಾರ್ ಆ್ಯಪಿನಲ್ಲಿ ನೋಂದಾವಣಿ ಮಾಡಿಕೊಳ್ಬೇಕು. ಅಂದರೆ ನಿಮ್ಮ ಹತ್ರ ಒಂದು 4 ಟಿಪ್ಪರ್ ಇದೆ, 2 ಟಿಪ್ಪರ್ ಇದೆ, ನೀವು ಮರಳು ವ್ಯಾಪಾರ ಮಾಡುವವರಂತಿದ್ದರೆ ಇನ್ನು ಮುಂದೆ ಈ ಒಂದು ಆ್ಯಪ್ನಲ್ಲಿ ನಿಮ್ಮ ಗಾಡಿ ರಿಜಿಸ್ಟ್ರೇಷನ್ ಮಾಡಬೇಕು. 15 ಮರಳು ಬ್ಲಾಕ್ಗಳಲ್ಲಿ 3,30,405 ಮೆಟ್ರಿಕ್ ಟನ್ ಪರಿಸರ ವಿಮೋಚನಾ ಪತ್ರದಲ್ಲಿ ಮರಳು ಗಣಿಗಾರಿಕೆ ಮಾಡಲು ಲಭ್ಯ ಇದೆ. ಪ್ರತಿ ವರ್ಷ ಜೂನ್ 5ರಿಂದ ಅಕ್ಟೋಬರ್ 15ನೇ ತಾರೀಕಿನವರೆಗೆ ಮರಳು ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಮರಳು ಗಣಿಗಾರಿಕೆ ನಿಷೇಧ ಇರುತ್ತೆ. ಅದರಂತೆ ಜಿಲ್ಲೆಯಲ್ಲಿ ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಮರಳುಗಾರಿಕೆ ನಿಷೇಧ ಮಾಡಿದ್ದಾರೆ. ಸೊ ಮರಳು ದಾಸ್ತಾನು ಕೇಂದ್ರದಲ್ಲಿ ಲಭ್ಯವಿರುವ ಒಟ್ಟು 27,550 ಮೆಟ್ರಿಕ್ ಟನ್ಗಳಲ್ಲಿ ಮಾರ್ಚ್ 2025ರಿಂದ ಇಲ್ಲಿ ತನಕ 12,126 ಮೆಟ್ರಿಕ್ ಟನ್ನನ್ನು ಬುಕ್ಕಿಂಗ್ ಆ್ಯಪ್ ಮುಖಾಂತರ ವಿತರಿಸಲಾಗಿದೆ. ಸೊ ಮರಳು ಗಣಿ ಗುತ್ತಿಗೆ ದಾಸ್ತಾನು ಕೇಂದ್ರದಲ್ಲಿ ಸದ್ಯ ಲಭ್ಯ ಇರುವ ಮರಳು ಎಷ್ಟು ಕೇಳಿದರೆ 15,424 ಮೆಟ್ರಿಕ್ ಟನ್. ಈ ಮರಳನ್ನು ನೀವು ಡಿಕೆ ಸ್ಯಾಂಡ್ ಬಜಾರ್ ಆ್ಯಪ್ ವೆಬ್ಸೈಟ್ ಮೂಲಕ ಬುಕ್ ಮಾಡಬಹುದು. ಸಪ್ಲೈ ಮಾಡುವವರೂ ಕೂಡ ಇದರಲ್ಲೇ ನೋಂದಾವಣಿ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಹೊರ ಜಿಲ್ಲೆಗೆ ಮರಳು ಪೂರೈಕೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಒಳಗಡೆ ಮಾತ್ರ. ಕೇರಳಕ್ಕೂ ತೆಗೆದುಕೊಂಡು ಹೋಗುವ ಹಾಗಿಲ್ಲ, ಬೆಂಗಳೂರಿಗೂ ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಹೆಚ್ಚಿನ ಮಾಹಿತಿಗಾಗಿ ಡಿಕೆ ಸ್ಯಾಂಡ್ ಬಜಾರ್ ಬುಕ್ಕಿಂಗ್ ಆ್ಯಪ್ನಲ್ಲಿ ನೀವು ಚೆಕ್ ಮಾಡ್ಬೋದು. ಮತ್ತು ತಾಂತ್ರಿಕ ದೋಷ ಏನಾದರೂ ಇದ್ದರೆ ಗಣಿ ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕ ಮಾಡಬಹುದು ಅಂತ ಹಿರಿಯ ಭೂ ವಿಜ್ಞಾನಿ ಪ್ರಕಟಣೆ ಮೂಲಕ ತಿಳಿಸಿದ್ದಾರೆ.